ಸಮಾಜದಲ್ಲಿ ಯಾರಿಗೂ ಬೇಡವಾಗಿ ಅನಾಥವಾಗಿರುವಂತಹ ಹೆಣ್ಣು ಮಕ್ಕಳು ಮಹಿಳೆಯರಿಗೆ ಆಶ್ರಯ ಕಲ್ಪಿಸುವಂತಹ ದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಣೆಮಂಗಳೂರಿನ ಮಹಿಳೆಯೊಬ್ಬರು ಉಚಿತವಾಗಿ ಆಶ್ರಮ ನಿರ್ಮಾಣಕ್ಕೆ ಮುಂದಾಗಿದ್ದು ನರಿಕೊಂಬು ರಸ್ತೆಯ ಮುಘರ್ನಾಡಿನಲ್ಲಿ ತಮ್ಮ ಸ್ವಂತ ಜಮೀನಿನಲ್ಲಿ ಆಶ್ರಮಕ್ಕಾಗಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡಿದ್ದಾರೆ. ಪಾಣೆಮಂಗಳೂರಿನ ಕುಮುದಾ ಜೆ ಕುಡುವ ಅವರೇ ಆಶ್ರಮ ನಿರ್ಮಾಣಕ್ಕೆ ಮುಂದಾಗಿರುವಂತಹ ಮಹಿಳೆಯಾಗಿದ್ದು ಸುಮಾರು 10 ವರ್ಷಗಳ ಹಿಂದೆಯೇ ಆಶ್ರಮ ನಿರ್ಮಾಣ ಮಾಡಬೇಕು ಎಂಬ ಇಚ್ಛೆಯೊಂದಿಗೆ 2011ರಲ್ಲಿ ಜೆಕೆ ಸೇವಾ ಟ್ರಸ್ಟ್ ಸ್ಥಾಪಿಸಿದ್ರು. ಆದರೆ ಹಲವು ಕಾರಣಕ್ಕೆ ಆಶ್ರಮ ನಿರ್ಮಾಣ ಮಾಡುವುದಕ್ಕೆ ಸಾಧ್ಯವಾಗಿರಲಿಲ್ಲ. ಪ್ರಸ್ತುತ ಆರಂಭಿಸುವಂತಹ ಆಶ್ರಮದಲ್ಲಿ ಗರಿಷ್ಠ 100 ಮಂದಿಗೆ ಅವಕಾಶ ನೀಡುವ ಗುರಿಯನ್ನ ಇವರು ಇಟ್ಟುಕೊಂಡಿದ್ದಾರೆ. ಆದರೆ ಇದೀಗ ಮುಗರ್ನಾಡಿನಲ್ಲಿ ತಮ್ಮ 53 ಸೆಂಟ್ಸ್ ಜಮೀನಿನಲ್ಲಿ ಆಶ್ರಮಕ್ಕಾಗಿ ಸುಸಜ್ಜಿತ ವಸತಿ ವ್ಯವಸ್ಥೆ, ಶೌಚಾಲಯ, ನೀರು, ವಿದ್ಯುತ್ ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದು ಜೂನ್ ತಿಂಗಳಲ್ಲಿ ಆಶ್ರಮ ಆರಂಭಿಸುವ ಕುರಿತು ಸಿದ್ಧತೆ ನಡೆಸಿದ್ದಾರೆ. ಆ ಜಮೀನಿನಲ್ಲಿ ಶಿಥಿಲಾವಸ್ಥೆಯಲ್ಲಿದ್ದ ಕಟ್ಟಡವೊಂದನ್ನ ಆಶ್ರಮಕ್ಕೆ ಹೊಂದಿಕೊಳ್ಳುವ ರೀತಿ ನವೀಕರಣಗೊಳಿಸಿದ್ದಾರೆ. ಇನ್ನು ಆಶ್ರಮ ಸ್ಥಾಪನೆಯ ಉದ್ದೇಶದಿಂದ ಕಳೆದ 10 ವರ್ಷಗಳ ಕುಮುದಾ ಅವರ ಪತಿ ಜಗದೀಶ್ ಕುಡುವ ಅವರು ಕುಮುದಾ ಹೆಸರಿನಲ್ಲಿ ಜೆಕೆ ಸೇವಾ ಟ್ರಸ್ಟ್ ಸ್ಥಾಪಿಸಿದ್ದು ಮುಂದೆ ಜೆಕೆ ಮಹಿಳಾ ಸೇವಾಶ್ರಮವನ್ನ ಆರಂಭಿಸಲಿದ್ದೇವೆ. ಅದಕ್ಕಾಗಿ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ. ಆಶ್ರಮವಾಸಿಗಳ ಆರೋಗ್ಯದ ದೃಷ್ಟಿಯಿಂದ ವೈದ್ಯರ ಜೊತೆಯೂ ಕೂಡ ಮಾತುಕತೆ ನಡೆಸಿದ್ದು ಅವರು ಆಶ್ರಮಕ್ಕೆ ಬಂದು ಸೇವೆ ನೀಡುವ ಭರವಸೆ ನೀಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇಲ್ಲಿ ನಮ್ಮದೊಂದು ಜಾಗ ನಮಗೆ 26 ವರ್ಷದ ನಂತರ ಒಂದು ಕೋರ್ಟ್ ಕೈಯಲ್ಲಿ ಓಪನ್ ಸೇಲಲ್ಲಿ ತೆಗೆದುಕೊಂಡ ಜಾಗ ಒಂದು ನಮಗೆ ಸಿಕ್ಕಿತು. ಮೊನ್ನೆ ಆಗಸ್ಟ್ನಲ್ಲಿ ಅದು ನಮ್ಮ ಕೈ ಸೇರಿತು. ನನಗೊಂದು ಯಾರಿಗಾದರೂ ಒಳ್ಳೇದು ಮಾಡುವ ಹೇಳಿಕೊಂದು ಭಾವನೆ ಬಂತು. ಅದಕ್ಕೋಸ್ಕರ ಏನು ಮಾಡಿದೆ ಅಂದರೆ ಅನಾಥಾಶ್ರಮ ಒಂದು ಮಾಡಬೇಕು ಅಂತ. ಅನಾಥಾಶ್ರಮ ಮಾಡಬೇಕಲ್ಲಿ ಮೊದಲಿನಿಂದಲೂ ಆಸೆ ಇತ್ತು. ಆದರೆ ಅದಕ್ಕೆ ಟ್ರಸ್ಟ್ ಮಾಡಿದ್ದೇವೆ. ಜೆಕೆ ಸೇವಾ ಟ್ರಸ್ಟಲ್ಲಿ ರಿಜಿಸ್ಟರ್ ಮಾಡಿದ್ದೇವೆ 2011ನೇ ಇಸ್ವಿಯಲ್ಲಿ. ಆಮೇಲೆ ಪುನಃ ಅದು ಅಂಡರ್ ಲಿಟಿಗೇಷನ್ ಆಗೋದ್ರಿಂದ ಮುಂದೆ ಹೋಯಿತು. ಈಗ ಏನೆಂದರೆ ಅನಾಥರಿಗೆ ಜೆಕೆ ಸೇವಾಶ್ರಮ ಅಂತ ಅನಾಥಾಶ್ರಮ ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮುದುಕಿಯವರೆಗೆ, ಮುದುಕಿ ಅಂತ ಹೇಳೋದಿಲ್ಲ, ಎಲ್ಡರ್ ಸೀನಿಯರ್ ಸಿಟಿಜನ್ ಅವರು ನಾವು ಒಂದು ಅವಕಾಶ ಕಲ್ಪಿಸಿಕೊಡ್ತೇವೆ. ಅವರಿಗೆ ಎಲ್ಲ ರೀತಿಯ ಸೌಲಭ್ಯವನ್ನು ಇಲ್ಲಿ ಕಲ್ಪಿಸಿಕೊಡಲಾಗುವುದು. ವೈದ್ಯಕೀಯ ಮತ್ತು ಅವರಿಗೆ ಮಲಗಲಿಕ್ಕೆ, ಯೋಗ ಮಾಡುವುದಿದ್ರೆ, ಅವರಿಗೆ ಕ್ಲೀನ್ ಮಾಡುವುದಿದ್ರೆ, ಪಶುಗಳನ್ನು ಸಾಕೋದ್ರಲ್ಲಿ ಇಂಟ್ರೆಸ್ಟ್ ಇದ್ದರೆ, ಹೊಲಿಯುವ ಇಂಟ್ರೆಸ್ಟ್ ಇದ್ದರೆ, ಮತ್ತು ಸಂಗೀತ ಕಲಿಸುವ ಇಂಟ್ರೆಸ್ಟ್ ಇದ್ದರೆ, ದೇವರ ಭಕ್ತಿ ಮಾಡುವ ಇಂಟ್ರೆಸ್ಟ್ ಇದ್ದರೆ ಅದಕ್ಕೆಲ್ಲ ಇಲ್ಲಿ ಸ್ವಾಗತ ಇದೆ.